ಸರ್ ಇದು ಬೆಳಗ್ರಂ ಬೆಟ್ಟ ರೋಡು. ಇದು ಒಂದು ರೋಡ್ ಫೇಸಿಂಗು. ಒಂದು 70 ಇಂದ 80 ಅಡಿ ಬರ್ಬೋದು ಸರ್. ನೋಡಿದೆ ಜಾಗ. ಇದು ಪಾಯಿಂಟು 10 ಗುಂಟೆ ತಕ್ಕತ್ತು ಅಂದರೆ ಹಿಂದ್ಗಡೆನೂ ಕೂಡ 1-2 ಎಕರೆ ಜಾಗ ಸಿಗುತ್ತೆ. ಮತ್ತು ಆ ಗುಡ್ಡ ಪಕ್ಕದಲ್ಲೂ ಒಳ್ಳೆ ಲೊಕೇಶನ್ ಇದೆ ನೋಡಿ. ಈ ತೆಂಗು ಬಾರ್ಡ್ರು ನೋಡಿ, ಇದು ತೆಂಗು ಲಗನ್ ಸ್ಕೆಚ್ಚು. ಬೋರು ಐತೆ ಸೆಂಟ್ರಲ್ಲಿ. ಇದು ತಗತ್ತು ಅಂತಂದರೆ ರೋಡ್ ಫೇಸಿಂಗು. ಹಿಂದ್ಗಡೆ 1-1.5 ಎಕರೆ 2 ಎಕರೆ ರೋಡ್ ಫೇಸಿಂಗ್ ಸಿಗುತ್ತೆ. ಒಳ್ಳೆ ರೋಡ್ ಪಾಯಿಂಟೇ ಮಾತ್ರ, ದೊಡ್ಡ ರೋಡು. ಇದು ಬೆಳಗ್ರಂ ಬೆಟ್ಟಕ್ಕೆ ಹೋಯ್ತಲ್ಲ, ಈ ರೋಡ್ ಇದು ನೋಡಿ. ಬೋರ್ಗಿರಿ ಎಲ್ಲ ಐತೆ ರೋಡ್ ಪಾಯಿಂಟ್ಗೆ. ತುಂಬಾ ಚೆನ್ನಾಗೈತೆ. ಒಳ್ಳೆ ಸ್ಕ್ವೇರ್ ಆಗಿ ಚೌಕಟ್ಟವಾಗಿ ಐತೆ. ಈ ತಗತ್ತು ಅಂದರೆ ಹಿಂದ್ಗಡೆನೂ 1-2 ಎಕರೆ ಸಿಗುತ್ತೆ ಖಾಲಿಯಾಗಿ. ಆಮೇಲೆ ಗುಡ್ಡ ಅಂಚಲ್ಲಿ ಸಿಗೋದು. ಒಳ್ಳೆ ರೆಸಾರ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ.